ಅತಿ ಪುರಾತನ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಬಲ್ಲಾಳ ಅರಸರ ಕಾಲದಿಂದಲೂ ಸೀಮೆ ವ್ಯಾಪ್ತಿಯ ಧಾರ್ಮಿಕ ಕೇಂದ್ರವಾಗಿ ಆರಾಧಿಸಲ್ಪಡುತ್ತಿದೆ. ಕ್ಷೇತ್ರದಿಂದ 4 ಕಿಲೋಮೀಟರ್ ದೂರದ ಬಂಟಮಲೆ ಎಂಬಲ್ಲಿ ಸದಾಶಿವ ದೇವರು ಲಿಂಗರೂಪಿಯಾಗಿ ಆರಾಧಿಸಲ್ಪಡುತ್ತಿದ್ದು, ಆ ಸ್ಥಳದಲ್ಲಿ ಕೆರೆ ಹಾಗೂ ಗುಡಿಯ ಗುರುತುಗಳಿವೆ. ಕ್ಷೇತ್ರದ ಜಾತ್ರೆ ಸಂದರ್ಭ ಆ ಕೆರೆಯಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡುವ ಸಂಪ್ರದಾಯವಿದೆ. ಗತಕಾಲದಲ್ಲಿ ಅರ್ಚಕರು ಬಂಟಮಲೆಯ ಮೂಲ ಸ್ಥಳದಲ್ಲಿ ಅರ್ಚನೆಗಾಗಿ ಕಠಿಣ ದಾರಿಯಲ್ಲಿ ಸಾಗಬೇಕಾಗಿದ್ದು, ಅವರ ನಿತ್ಯ ಪ್ರಾರ್ಥನೆಯಿಂದ ಪರವಶನಾದ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ಗುಡಿಯ ಎದುರು ಇರುವ ನಂದಿ ಸ್ಥಾನದಲ್ಲಿ ಸ್ವಯಂಭೂವವಾಗಿ ಉದ್ಭವವಾದನೆಂದು, ನಂತರ ಈ ದೇಗುಲವು ಪರಿವಾರ ಪಂಚಲಿಂಗೇಶ್ವರ ದೇಗುಲವೆಂದು ಪ್ರಸಿದ್ಧಿಯಾಯಿತೆಂದು ನಂಬಿಕೆಯಿದೆ. ಈ ದೇಗುಲ ಜಾತ್ಯತೀತ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ. ಹಿಂದೆ ಪಂಚ ಮಾಗಣೆ ವ್ಯಾಪ್ತಿಯ 800 ಬೀಡಿನ ಬಳ್ಳಾಲರು ಮತ್ತು 800 ಕಟ್ಟಬೇಡಿನ ಯುವ ಬಳ್ಳಾಲರಿಗೆ ಅಧಿಕಾರಕ್ಕಾಗಿ ನಡೆದ ಕಲಹದಲ್ಲಿ ಪಿಲಿಕುಣ್ಯ ಎಂಬ ಯುವ ಮುಸ್ಲಿಂ ಯೋಧ 800 ಬೀಡಿನ ಬಳ್ಳಾಲರ ಪರ ನಿಂತು ಕಟ್ಟಬೇಡಿನ ಯುವ ಅರಸರನ್ನ ಸೋಲಿಸಿ ಪಟ್ಟದ ಕತ್ತಿ ಕಿರೀಟಗಳನ್ನ 800 ಬಳ್ಳಾಲರಿಗೆ ನಿಷ್ಠೆಯಿಂದ ಒಪ್ಪಿಸಿದ. ಈತನ ರಾಜಭಕ್ತಿಗೆ ಮೆಚ್ಚಿದ ಅರಸನು ತನ್ನ ನಂತರ ಕಟ್ಟಬೇಡಿಗೆ ಸಂಬಂಧಿಸಿದ ತನ್ನ ಆಸ್ತಿಯು ಈ ಮುಸ್ಲಿಂ ಯೋಧ ಪಿಲಿಕುಣ್ಯಂಗೆ ಸಲ್ಲತಕ್ಕದ್ದೆಂದು ಶಾಸನ ಮಾಡಿದ. ಅಲ್ಲದೆ 50 ಗ್ರಾಮದ ಪಟೇಲರಾಗಿ ಈ ಮುಸ್ಲಿಂ ಮನೆತನದವರನ್ನ ರಾಜ ನೇಮಿಸಿದ ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ರಾಜಭಕ್ತಿ ದೇವಭಕ್ತಿಯ ಪ್ರತೀಕವಾಗಿ ಇಂದಿಗೂ ಈ ದೇಗುಲದ ಜಾತ್ರೋತ್ಸವದ ರಥೋತ್ಸವದಂದು ಈ ಮನೆತನದ ಮುಸ್ಲಿಂ ಬಂಧುಗಳನ್ನ ಕತ್ತಿ ಗುರಾಣಿಗಳ ಗೌರವ ರಕ್ಷಣೆಯೊಂದಿಗೆ ಬ್ಯಾಂಡ್ ವಾಲಗದಲ್ಲಿ ರಥಬೀದಿ ಕಟ್ಟೆಯಿಂದ ದೇಗುಲಕ್ಕೆ ಕರೆತರಲಾಗುತ್ತದೆ. ಈ ಸಂಪ್ರದಾಯ ಹಿಂದೂ ಮುಸ್ಲಿಂ ಸಹಮತದ ದ್ಯೋತಕವಾಗಿದೆ. ಇತ್ತೀಚೆಗೆ ನಡೆದ ಬ್ರಹ್ಮಕಲಶೋತ್ಸವಕ್ಕೆ ಮುನ್ನ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಕೂಡ ಪಟೇಲರಾಗಿದ್ದ ಈ ಮುಸ್ಲಿಂ ಸಮುದಾಯದವರನ್ನ ಹಾಗೂ ಬಳ್ಳಾಲ ಅರಸು ಮನೆತನದವರನ್ನ ಇದೇ ರೀತಿ ಬ್ಯಾಂಡ್ ವಾಲಗದ ಮೂಲಕ ರಥೋತ್ಸವಕ್ಕೆ ಕರೆದುಕೊಂಡು ಬಂದು ಅವರಿಗೆ ಪ್ರಸಾದ ನೀಡಬೇಕೆಂದು ಕಂಡುಬಂದಿತ್ತು.